ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳುನಾಡು ದೈವ ದೇವರುಗಳ ನೆಲೆಬೀಡು. ಇಲ್ಲಿರುವಂಥ ದೇವಾಲಯಗಳಲ್ಲಿ ದೈವಿಕತೆಯನ್ನು ಒಳಗೊಂಡಿರುವಂಥ ಕಲ್ಲಿನ ಮೂರ್ತಿಗೆ ವಿಶೇಷವಾಗಿರುವಂಥ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಹಿಂದೂ ಮನೆಗಳಲ್ಲಿ ದೇವರ ಫೋಟೋಗಳಿಗೆ ಪೂಜೆಗಳು ನಡೆಯುತ್ತೆ, ಪ್ರಾರ್ಥನೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ನಾವು ಕೂಡ ನಮ್ಮ ಮನೆಯಲ್ಲಿ ಪೂಜಿಸುವಂತಹ ದೇವರ ಫೋಟೋಗಳು ಸಿಲ್ವರ್ ಅಥವಾ ಗೋಲ್ಡನ್ ಕೋಟಿಂಗ್ನಲ್ಲಿ ಇರಬೇಕು, ಹೊಸದಾಗಿ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡೋರು ಈ ಶಾಪ್ಗೆ ಬರಬೇಕು. ಇದು ಮಹಾದೇವ್ ಸ್ವಾಮಿ ಇವರ ಮಾಲಕತ್ವದ ಶ್ರೀ ಸಾಯಿ ಮಹಾದೇವ್ ಗಿಫ್ಟ್ ಆ್ಯಂಡ್ ಫೋಟೋ ಫ್ರೇಮ್ ಶಾಪ್. ನಮ್ಮ ಪುತ್ತೂರಿನ ಚೇತನ ಆಸ್ಪತ್ರೆಯ ಬಳಿ ಇರುವ ನಾಯಕ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ. ಸುಮಾರು 15 ವರ್ಷಗಳಿಂದ ಫೋಟೋ ಫ್ರೇಮ್ ಅನ್ನ ಇವರು ಮಾರಾಟ ಮಾಡ್ತಾ ಬಂದಿದ್ದಾರೆ. ಇದೀಗ ಗ್ರಾಹಕರಿಗೆ ಹೋಲ್ಸೇಲ್ ದರದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಶ್ರೀ ದೇವರ ಫೋಟೋಗಳನ್ನ ನೀಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಪುತ್ತೂರಿನಲ್ಲಿ ಬ್ರಾಂಚ್ ಅನ್ನ ತೆರೆದು ಸೇವೆಯನ್ನ ನೀಡುವುದಕ್ಕೆ ಸಿದ್ಧವಾಗಿದ್ದಾರೆ. ಇಲ್ಲಿ ವಿಶೇಷವಾಗಿ ಶ್ರೀ ದೇವರ ಫೋಟೋಗಳು ಸಿಗುತ್ತೆ. ಸಿಲ್ವರ್ ಹಾಗೇನೆ ಗೋಲ್ಡ್ ಕೋಟಿಂಗ್ ನಲ್ಲಿ ಸಿಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ವಿಶೇಷ ಏನು ಅಂತ ಹೇಳಿದ್ರೆ, ತಮಿಳುನಾಡಿನ ತಂಜಾವೂರಿನಲ್ಲಿ ಇರುವಂತಹ ಶೈಲಿಯಲ್ಲಿರುವಂತಹ ಫೋಟೋಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಬೇರೆ ಏನೇನೆಲ್ಲ ಇಲ್ಲಿ ಸಿಗುತ್ತೆ, ಇಲ್ಲಿನ ವಿಶೇಷತೆ ಏನು, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಕೇಳ್ಕೊಂಡು ಬರೋಣ ಬನ್ನಿ. ಇಂದಿನ ಈ ಹೊಸ ವ್ಯವಹಾರದ ಮಾಲಕರಾದ ಮಹಾದೇವ ಸ್ವಾಮಿಯವರೇ ಮತ್ತು ಎಲ್ಲ ಅವರ ಕುಟುಂಬಸ್ಥರೇ, ಇವತ್ತೊಂದು ಪುತ್ತೂರಿನಲ್ಲಿ ಭಾಳಷ್ಟು ಸಮಯದಿಂದ ಇವರು ಈ ಫೀಲ್ಡಿನಲ್ಲಿದ್ದಾರೆ. ಪುತ್ತೂರಿನಲ್ಲಿ ಒಂದು ಔಟ್ಲೆಟಿನಾಗೆ ಒಂದು ಓಪನ್ ಮಾಡಿದ್ದಾರೆ, ಸಂತೋಷದ ವಿಚಾರ. ಸಾಕಷ್ಟು ಗ್ರಾಹಕರಿದ್ದಾರೆ, ಅವರಿಗೆ ಹೋಲ್ಸೇಲ್ನಲ್ಲಿ ಕೊಡ್ತಾ ಇದ್ದಾರೆ. ಅದನ್ನೇ ಮುಂದುವರಿಸಲಿಕ್ಕೆ ಇದು ಸ್ವಲ್ಪ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರು. ಹೌದು. ಹಾಗೆ ಮೈಸೂರು ದೂರದ ನಂಜನಗೂಡಿನಿಂದ ಬಂದು ಇಲ್ಲಿ ನೆಲೆಸಿ ಯಶಸ್ಸನ್ನು ಕಂಡವರು. ಹಾಗೆ ಇದು ಈ ಮಳಿಗೆಯ ಉದ್ಘಾಟನೆಯೊಂದಿಗೆ ಅವರ ವ್ಯವಹಾರವು ಇನ್ನೂ ಸಹ ವೃದ್ಧಿಯಾಗಲಿ ಅಂತೇಳಿ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಬಹುಶಃ ಪುತ್ತೂರಿಗೆ ನಮ್ಮ ಕೃಷ್ಣ ಶೆಟ್ಟರು ಮತ್ತು ಇವರು ತುಂಬ ಹಳಬರು, ಎಲ್ರಿಗೂ ತುಂಬ ಜನರಿಗೆ ಇಲ್ಲಿ ಪರಿಚಯ ಇರುವವರು. ಹಾಗಾಗಿ ಈಗ ಇಲ್ಲಿ ಔಟ್ಲೆಟ್ ಮಾಡಿದ್ದಾರೆ. ಮಹಾಲಿಂಗೇಶ್ವರನ ಮಣ್ಣಲ್ಲಿ ಮಾಡಿದಂಥ ಈ ವ್ಯವಹಾರವು ಉತ್ತರೋತ್ತರ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ಹೇಳಿ ನಮ್ಮ ವರ್ತಕ ಸಂಘದ ಪರವಾಗಿ ನಾವೆಲ್ಲರೂ ಕೂಡ ಆಶಿಸ್ತಾ ಇದ್ದೇವೆ. ಕರೆದಿದ್ದಕ್ಕೆ ಧನ್ಯವಾದಗಳು. ಪುತ್ತೂರಿನ ಮಹಾಜನತೆಗೆ ನಮ್ಮ ಪೂಜ್ಯ ಪ್ರಣಾಮಗಳು. ಹಾಗಾಗಿ ನನ್ನ ತಮ್ಮ ಮಹಾದೇವ ಸ್ವಾಮಿ ಸುಮಾರು ವರ್ಷಗಳಿಂದ ಇಲ್ಲೇ ನೆಲೆಸಿ ತುಂಬ ಸುತ್ತಮುತ್ತ ಪ್ರತಿಯೊಂದು ಊರಲ್ಲೂ ಈ ಫೋಟೋಗಳದ್ದು ಮಾರ್ಕೆಟ್ ಮಾಡಿದ್ದಾರೆ. ಹಾಗೆ ಶಾಲಾ ಕಾಲೇಜುಗಳಿಗೂ ಸ್ಮರಣಿಕೆ, ಮೆಡಲ್ಸು, ಬ್ಯಾಡ್ಜಸ್ಸು, ಶಾಲು, ಒಂದು ಸನ್ಮಾನ ಸಮಾರಂಭಕ್ಕೆ ಏನು ಬೇಕೋ ಎಲ್ಲ ತಂದು ಕೊಡ್ತಾ ಇದ್ದಾರೆ. ಮುಂದೆ ಸಹ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊಳ್ತಿದ್ದೆ. ಧನ್ಯವಾದಗಳು. ಶ್ರೀ ಸಾಯಿ ಮಹಾದೇವ್ ಗಿಫ್ಟ್ ಆ್ಯಂಡ್ ಫೋಟೋ ಫ್ರೇಮ್ ಶಾಪ್ನ ಮಾಲಕರಾಗಿರುವಂತಹ ಮಹಾದೇವ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ಓಕೆ ಸರ್, ಇಲ್ಲಿ ಎಲ್ಲ ದೇವರ ಫೋಟೋ ಫ್ರೇಮ್ಗಳು ಸಿಗ್ತಾ ಇರುವಂತಹ ಸಿಲ್ವರ್ ಹಾಗೇನೆ ಗೋಲ್ಡ್ ಪ್ಲೇಟೆಡ್ ಆಗಿ ಸಿಗ್ತಾ ಇದೆ. ಹೌದು. ಈ ಮಳಿಗೆಯಲ್ಲಿರುವಂಥ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ಬೇಕು. ವಿಶೇಷತೆ ಏನಂದರೆ, ನಾನು ಆ್ಯಕ್ಚುಲಿ ಮುಂಚೆ ಎಲ್ಲ ಶಿವಮೊಗ್ಗದಲ್ಲಿದ್ದು, ನಂಜನಗೂಡಿಂದ ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ಪುತ್ತೂರಿಗೆ 15 ವರ್ಷ ಆಯಿತು ಬಂದು. ನಾನು 15 ವರ್ಷ ಇಲ್ಲಿ ಬಂದು ಈ ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದ ಮೇಲೆ ಮುಂಚೆ ಎಲ್ಲ ಲೈನ್ ಮೇಲೆ ಮಾರ್ಕೆಟ್ ಮಾಡಿದ್ದೆ. ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆನೂ ಮಾರ್ಕೆಟ್ ಮಾಡ್ತೀನಿ ಮೇಡಮ್. ನನ್ನ ಹತ್ರ 2 ಬಗೆ ಫೋಟೋಗಳಿದೆ. ಒಂದು ಕಡಿಮೆ ಟಚ್ದು ಫೋಟೋಗಳಿರುತ್ತೆ, ಇನ್ನೊಂದು ಶುದ್ಧ ಬೆಳ್ಳಿ, ಚೀನಿ ಬೆಳ್ಳಿ. ಇದು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಅವ್ರು ಮೆಲ್ಟ್ ಮಾಡಿ ಕರಗಿಸಿ ನೋಡ್ಬೋದು. ಪಕ್ಕ 99%
ಒಳ್ಳೆ ಟಚ್ಚೇ ಬರ್ತದೆ. ಈ ಥರದ್ದು ನಮ್ಮಲ್ಲಿ ಎಲ್ಲ ಥರ ದೇವರುಗಳು ಇದೆ, ಒಂದೇ ಅಂತ ಇಲ್ಲ. ಎಂಟೈರು ನಮ್ಮ ಎಲ್ಲದು ನಮ್ಮ ಧರ್ಮದ್ದು ಇದೆ, ಬೇರೆ ಧರ್ಮದ್ದು ಇದೆ. ಹೀಗೆ ಈ ಥರ ಎಲ್ಲ ನಾನು ಒಂದು 15 ವರ್ಷದಿಂದ ಮಾರ್ಕೆಟ್ ಮಾಡಿ ಈಗ ಒಂದು ಲ್ಯಾಂಡ್ ಮಾರ್ಕ್ಗೋಸ್ಕರ ಈಗ ನಾನು ಓದಲ್ಲೆಲ್ಲ ಕೇಳ್ತಾರೆ ಅಂಗಡಿ ಎಲ್ಲಿದೆ ಅಂತ. ಹಾಗೆ ಒಂದು ಔಟ್ಲೆಟ್ಗೋಸ್ಕರ ಇದು ಮಾಡ್ಕೊಂಡಿದ್ದೀನಿ. ನಂದು ಮೇಯ್ನ್ ಉದ್ದೇಶ ಹೋಲ್ಸೇಲ್ ರೇಟಲ್ಲಿ ತುಂಬ ಕಡಿಮೆ ದರಕ್ಕೆ ಜನರಿಗೆ ಮುಟ್ಟಬೇಕು ಅನ್ನೋದು ಮೂಲ ಉದ್ದೇಶ. ಹಾಗಾಗಿ ನೋಡಿ, ಇದು ಪುತ್ತೂರಲ್ಲಿ ಎಲ್ಲೂ ಸಿಗೋದಿಲ್ಲ. ಇದು ಆ್ಯಕ್ಚುಲಿ ತಂಜಾವೂರು ಔಟ್ಲೆಟ್ ಅಂತ, ಪಕ್ಕ ಒರಿಜಿನಲ್ ಹ್ಯಾಂಡ್ ಮೇಡ್ ಮೇಡಮ್ ಅದು. ಈ ಫೋಟೋ ಬಂದು ನಿಮಗೆ ತುಂಬ ಆನ್ಲೈನಲ್ಲೇ ತೀರಾ ಕಡಿಮೆ ಅಂದರೆ ಒಂದು 20,000 to 22,000 ರೂಪಾಯಿ ರೇಟ್ ಇದೆ. ಇದು ನಮ್ಮ ಹತ್ರ ಆದರೆ ಕಡಿಮೆ ಇದೆ ನೋಡಿ. ಅದರಲ್ಲಿ ಮಹಾಲಿಂಗೇಶ್ವರ ಸ್ವಾಮಿ ಇದೆ, ಇದರಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ಬರುತ್ತೆ, ಮತ್ತು ಶಿವ ಫ್ಯಾಮಿಲಿ ಬರುತ್ತೆ ನೋಡಿ. ಈ ಥರ ಕಟೀಲು ದುರ್ಗಾ ಪರಮೇಶ್ವರಿ ನೋಡಿ. ಅದರಲ್ಲೇ ಇದು ಕೋಟಿಂಗು, ಇದರಲ್ಲಿ ಆ್ಯಕ್ಚುಲಿ ಇದಿರಲ್ಲ, ಇದು ಕಡಿಮೆ ರೇಟ್ ಬೀಳುತ್ತೆ. ರೇಟಲ್ಲಿ ವ್ಯತ್ಯಾಸ ಬರ್ತದೆ ನೋಡಿ. ಈ ಮಹಾಲಿಂಗೇಶ್ವರ ದೇವರ ಫೋಟೋಗೆ ಎಷ್ಟು ವರ್ಷ ಆಯಿತು ಸರ್? ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ, ಹಾಗಾಗಿ ಅದರ ಸ್ಪೆಷಾಲಿಟಿ. ಈ ಆ್ಯಂಟಿಕ್ಕು ಇದಕ್ಕೆ ಕಡಿಮೆ ಅಂದರೆ ಲೈಫ್ ಇದೆಯಲ್ಲ, ತೀರಾ ಕಡಿಮೆ ಅಂದರೆ ಒಂದು 200 ವರ್ಷದ ಮೇಲೆ ಬರ್ತದೆ. ಇದು ಜಸ್ಟ್ ಲೈಕ್ ಒಂದು ಈ ದೇವಸ್ಥಾನ ಕಟ್ಟಿದ್ರೆ ನಾವು ಹೇಗೆ ತಲೆತಲಾಂತರಗಳಿಂದ ಇರ್ತದೆ, ಬಾಳಿಕೆ ಬರುತ್ತೆ, ಹಾಗೆ ಮೇಡಮ್ ಅದ್ರ ವಿಶೇಷ. ಅದಕ್ಕೆ ನೀವು ನೀರೇ ಬೀಳಲಿ ಏನೇ ಬಿದ್ದರೂ ಸಹ ಏನಾಗಲ್ಲ. ಮತ್ತು ಅದು ಕೈಯಿಂದ ಬಿಡಿಸಿದ್ದಲ್ಲ, ಒಂದು ಲೀಫ್ ಬರುತ್ತೆ ಅದು. ಇದು ಮೂಲ ತಯಾರಾಗೋದು ಇಡೀ ದಕ್ಷಿಣ ಭಾರತದಲ್ಲಿ ತಂಜಾವೂರಿನಲ್ಲಿ, ತಮಿಳ್ನಾಡು ತಂಜಾವೂರು, ಕುಂಭಕೋಣಂ ತಂಜಾವೂರು ಅಂತ ಬರುತ್ತೆ. ಅಲ್ಲಿ ತಯಾರಾಗಿ ಅಲ್ಲಿಂದ ಇಲ್ಲಿಗೆ ಬರೋದು. ಇದೇ ಫಸ್ಟ್ ಟೈಮ್ ನಾನು ಇದನ್ನು ಇಲ್ಲಿ ಪುತ್ತೂರಲ್ಲಿ ಇದು ಮಾಡ್ತಾಯಿದ್ದೇನೆ, ಮಾರ್ಕೆಟ್ ಮಾಡ್ತಾಯಿದ್ದೇನೆ. ಅದರಲ್ಲಿ ಹೀಗೆ ನಡಿಬೇಕಾದ್ರೆ ನಾವು ಬೆಳ್ಳಿಗೆ ಚಿನ್ನದ ಕೋಟಿಂಗ್ ಬೇಕಾದರೆ ಈ ಥರ ಮಾಡಿಸ್ಬೋದು. ಇದು ಕಟೀಲ ದುರ್ಗಾ ಪರಮೇಶ್ವರಿ. ಮತ್ತು ಅದರಲ್ಲಿ ಈ ಥರ ಸೈಜ್ ವಾರ್ಗಳು ಬರುತ್ತೆ ನೋಡಿ. ಇದು ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿ ಚಿಕ್ಕ ಸೈಜಲ್ಲಿ, ಯಾರಿಗಾದ್ರೂ ಒಂದು ಕಡಿಮೆ ಬಡ್ಜೆಟ್ನಲ್ಲಿ ಬೇಕು ಅಂದರೆ ಅವ್ರಿಗೆ ಕೊಡುವಂಥ ಫೋಟೋಗಳು. ಹೀಗೆ ಎಲ್ಲ ಥರ ಫೋಟೋಗಳು ಬರುತ್ತೆ. ಮತ್ತು ಕಸ್ಟಮೈಜು ಗ್ರಾಹಕರು ಏನು ಕೇಳ್ತಾರೆ ಅದನ್ನು ನಾವು ಇಲ್ಲ ಅಂತ ಹೇಳಲ್ಲ. ನಮ್ಮ ಹತ್ರ ಇರೋದನ್ನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಮಾಡಿಕೊಡ್ತೇನೆ. ಕೊಡುವಾಗ ಒಂದು ಸ್ವಲ್ಪ ಆಚೆ ಈಚೆ ಆಗ್ಬೋದು, ಬಟ್ ಸೇವೆ ಅಂತ ಪಕ್ಕ ಸಿಗುತ್ತೆ. ಹಾಗೆ ಈ ಫೀಲ್ಡ್ನಲ್ಲಿ ನಿಮಗೆ ಹೇಗೆ ಇಂಟ್ರೆಸ್ಟ್ ಅಂತ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇತ್ತಾ ಹೇಗೆ? ಇಂಟ್ರೆಸ್ಟ್ ಅಂದರೆ ನೋಡಿ, ಇವ್ರು ನಮ್ಮ ಬ್ರದರು. ನಾನು ಈ ಫೀಲ್ಡಿಗೆ ಬರೋಕ್ಕೆ ಮೂಲ ಅವರೇ ಕಾರಣ. ಡಿಗ್ರಿ ಮುಗಿಸ್ದೆ, ಮದುವೆ ಆಗಿ ಡಿಗ್ರಿ ಆದಮೇಲೆ ಮದುವೆ ಆದ ನಂತರ ನಮ್ಮ ತಂದೆ ಮೂಲತಃ ಟೈಲರು. ನಮ್ಮದು ಊರು ಬಂದು ನಂಜನಗೂಡು ಹತ್ರ ಕಳಲೆ ಅಂತ ಒಂದು ಗ್ರಾಮ. ಅಲ್ಲಿಂದ ಬಂದು ಮತ್ತು ಇವರು ಮುಂಚೆ KSRTC ಡಿಪಾರ್ಟ್ಮೆಂಟಲ್ಲಿದ್ದರು. ಅವರು ರಿಟೈರ್ಡ್ ಆದಮೇಲೆ ನನ್ನನ್ನು ಶಿವಮೊಗ್ಗ ಕಡೆ ಕರ್ಕೊಂಡು ಹೋಗಿದ್ರು. ಇವರು ಹಿಂದೆ ನಾವು ಸುಮ್ಮನೆ ಬ್ಯಾಗ್ ತಗೊಂಡು ಹೋಗಿ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಶಿವಮೊಗ್ಗದಿಂದ ಪ್ರತಿ ವಾರದಲ್ಲಿ 2 ದಿನ ಪುತ್ತೂರಿಗೆ ಬರ್ತಾಯಿದ್ದು, ಉಡುಪಿ ಮತ್ತು ಪುತ್ತೂರು. ಉಡುಪಿಯಲ್ಲಿ ಕಾರ್ ಸ್ಟ್ರೀಟಲ್ಲಿ ಅಲ್ಲಿ ದಿನಕರ್ ಭಟ್ರ ಅಂತ ಇದ್ದಾರೆ, ಐರೋಡಿ ಪೈ ಅಂತ ಇದ್ದಾರೆ. ಅದು ಬಿಟ್ಟರೆ ಇಲ್ಲಿ ಮುಂಚೆ ಮೂಲ ಕೊಡ್ತಾ ಇದ್ದದ್ದು ಶ್ರೀಧರ್ ಭಟ್ರ ಅಂಗಡಿಗೆ. ಓಕೆ, ನಂಜನಗೂಡು, ಶಿವಮೊಗ್ಗ, ಅಲ್ಲಿಂದ ದಕ್ಷಿಣ ಕನ್ನಡ, ಪುತ್ತೂರಿನಲ್ಲಿ ಮೇನ್ ಬ್ರಾಂಚ್ ಓಪನ್ ಮಾಡಬೇಕು ಅನ್ನೋವಂತಹ ಪ್ಲ್ಯಾನ್ ಹೇಗೆ ಅಂತ? ಪುತ್ತೂರು ಇಲ್ಲಿ ಇದಕ್ಕೆ ದಕ್ಷಿಣ ಕನ್ನಡ ಒಂದು ದೇವರ ನಾಡು ಮೂಲತಃ. ಇಲ್ಲಿ ದೈವ ಮತ್ತು ದೇವರುಗಳನ್ನ ತುಂಬ ಜನ ನಂಬ್ತಾರೆ. ಆ ನಂಬೋದ್ರ ಕಾರಣ ಏನು ಅಂದರೆ ನಮಗೂ ಇದ್ರ ಮುಖಾಂತರ ಒಂದು ಜೀವನ ಆಗುತ್ತೆ. ನಾವು ಆ್ಯಕ್ಚುಲಿ ಹೊಟ್ಟೆಪಾಡಿಗೆ ಅಂತ ಬಂದಿರೋರು, ಮೂಲ ಇದೇ ವ್ಯಾಪಾರ ಮಾಡಬೇಕು ಅಂತ ಬರಲಿಲ್ಲ. ಬಟ್ ನೋಡುವಾಗ ಇಲ್ಲಿ ಇದು ಎಲ್ಲಿ ನೋಡಿ 15 ವರ್ಷದಿಂದ ಈ ಮಾರ್ಕೆಟ್ ಮಾಡ್ತಾಯಿದ್ದೀನಿ, ಇನ್ನೂ ಬೇಡಿಕೆ ಇದಕ್ಕೆ ಕುಸಿದಿಲ್ಲ. ಅಂದರೆ ಇನ್ನೂ 15 ವರ್ಷ ಆದರೂ ಈ ಭಾಗದಲ್ಲಿ ಇರುತ್ತೆ ಇಲ್ಲಿ. ಯಾಕೆಂದರೆ ಇಲ್ಲಿ ಜನ ಮೇಯ್ನು ಮೂಲ ಉದ್ದೇಶ ಏನಪ್ಪ ಅಂದರೆ ದೇವ್ರನ್ನ ತುಂಬ ನಂಬ್ತಾರೆ, ಗೌರವ ಕೊಡ್ತಾರೆ, ಮತ್ತು ಅಷ್ಟೇ ದೈವ ಭಕ್ತರು. ಇದೆಲ್ಲ ಒಂದು ಕಾರಣ ನನ್ನ ಫೋಟೋ ವ್ಯಾಪಾರ ಇಂಪ್ರೂವ್ ಆಗೋಕ್ಕೆ ಕಾರಣ. ಫಸ್ಟು ಬ್ಯಾಗಲ್ಲಿ ಹೊತ್ಕೊಂಡು ಬರ್ತಾಯಿದ್ದೆ, ಆಮೇಲೆ ಒಂದು ಕಾರ್ ತಗೊಂಡು ಮಾರ್ಕೆಟಿಂಗ್ ಮಾಡಿದೆ. ಈಗ ಇವತ್ತು ಇಲ್ಲಿ ನಿಂತು ನಿಮ್ಮ ಹತ್ತಿರ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ, ಪುತ್ತೂರು ಅಂತ ಹೇಳಿದಾಗ ಮಹಾಲಿಂಗೇಶ್ವರ ದೇವರ ಅಪ್ಪಟ ಭಕ್ತರಾಗಿರ್ತಾರೆ. ಹಾಗಾಗಿ ಪುತ್ತೂರಿನ ಭಾಗದಲ್ಲಿ ಮಹಾಲಿಂಗೇಶ್ವರ ದೇವರ ಫೋಟೋ ಎಷ್ಟು ಸೇಲ್ ಆಗುತ್ತೆ ಅಂತ? ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನನ್ನ ಒಂದು ಅಂದಾಜು ಪ್ರಕಾರ ಆ್ಯಕ್ಚುಲಿ ಲೆಕ್ಕ ಹೇಳೋಕ್ಕಾಗಲ್ಲ, ಆದರೂ ಒಂದು ಮಿನಿಮಮ್ ಹೇಳ್ತೀನಿ ಅಂದರೆ ತೀರಾ 1,00,000 ಫೋಟೋಗಳಿಗಿಂತ ಅಧಿಕ ಮಾರಾಟ ಮಾಡಿದ್ದೀನಿ. ಇಡೀ ಪುತ್ತೂರು ಮನೆಗಳಲ್ಲಿ ಸಾಧಾರಣ ಇಲ್ಲಿರುತ್ತೆ. ಮತ್ತು ಸುತ್ತಮುತ್ತ ಇರುವಂಥ ಎಲ್ಲ ಜನ ಯಾರೇ ಬಂದರೂ ಫಸ್ಟ್ ಕೇಳೋದು ಮಹಾಲಿಂಗೇಶ್ವರ ಸ್ವಾಮಿ. ಮತ್ತು ನಾನು ಫಸ್ಟು ಶುರುವಿಗೆ ಅಲ್ಲಿಂದ ಶಿವಮೊಗ್ಗದಿಂದ ನಂಬಿ ಬಂದೆ ನೋಡಿ. ನಮ್ಮದು ನಂಜನಗೂಡು, ಅಲ್ಲೂ ಶ್ರೀಕಂಠೇಶ್ವರ ಶಿವನೇ ಇರೋದು. ಅಲ್ಲಿಂದ ಇಲ್ಲಿ ಈ ಶಿವ ಕೈ ಹಿಡ್ದಿದ್ದಾರೆ ನಮಗೆ.
ಹಾಗೆ ಗೋಲ್ಡ್ ಪ್ಲೇಟೆಡ್ಗೆ ಜಾಸ್ತಿ ಡಿಮಾಂಡ್ ಇದೆಯಾ ಸರ್, ಅಲ್ಲ ಸಿಲ್ವರ್ ಕೋಟೆಡ್ ಆಗಿರೋದಕ್ಕೆ ಜಾಸ್ತಿ? ಸಿಲ್ವರ್ಗೆ ಜಾಸ್ತಿ ಡಿಮ್ಯಾಂಡು, ಗೋಲ್ಡ್ ಪ್ಲೇಟು ಈ ಭಾಗದಲ್ಲಿ ಒಂದು ಸ್ವಲ್ಪ ಕಡಿಮೆ ಇಂಟ್ರೆಸ್ಟು. ನೀವೇ ಫೋಟೋ ಫ್ರೇಮ್ಗಳನ್ನು ಮಾಡುವಂಥದ್ದು, ಹಾಗಾಗಿ ಒಂದು ಫೋಟೋ ಫ್ರೇಮನ್ನು ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಆಗಿ ಎಷ್ಟು ಟೈಮ್ ತಗೊಳ್ಳುತ್ತೆ? ನಮಗೆ ಒಂದು ಫೋಟೋ ಫ್ರೇಮ್ ಮುಂಚೆ ಎಲ್ಲ ತುಂಬ ಟೈಮ್ ಹಿಡಿತಾ ಇತ್ತು, ಈಗ ಎಲ್ಲ ಒಂದು ಅನುಭವ ಇರೋದ ಕಾರಣ ಈ ಕನಿಷ್ಠ ಗ್ರಾಹಕರೀಗ ನಾಳೆ ಯಾವುದೋ ಒಂದು ಸೈಜ್ ಕೇಳ್ತಾರೆ, ಒಂದು 10-18 3 ದೇವ್ರದ್ದು ಒಂದು ಫೋಟೋ ಬೇಕು, ನಾಳೆ ಮಾಡಿಕೊಡ್ತೀರಾ ಅಂದರೆ ನಾನು ಇವತ್ತು ಸಂಜೆ ಒಳಗಡೆ ರೆಡಿ ಮಾಡಿರ್ತೀನಿ, ನಾಳೆ ಮುಟ್ಟಿಸ್ಬೋದು. ಇನ್ ಕೇಸ್ ನನಗೆ ಆಗಲಿಲ್ಲ ಅಂದರೆ ಬಸ್ಸಲ್ಲಿ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಹಾಗೆ ಇದನ್ನು ನಾನು ಹೌದು ಇದೇ ಪುತ್ತೂರಿಂದ ಹೈದ್ರಾಬಾದಿಗೆ ಕಳಿಸ್ತೀನಿ, ವಿಶಾಖಪಟ್ಟಣಕ್ಕೆ ಕಳಿಸ್ತೀನಿ, ಬೆಂಗಳೂರಿಗೆ ಕಳಿಸ್ತೀನಿ. ಇದು ಹೊರ ರಾಜ್ಯದಲ್ಲೂ ಮಾರ್ಕೆಟಿಂಗ್ ಇದೆ ಮೇಡಮ್. ನಾನು ಪುತ್ತೂರಿನ ರೆಸ್ಪಾನ್ಸ್ ಅಂತೂ ಒಳ್ಳೆಯದಿದೆ. ಪುತ್ತೂರಲ್ಲಿ ತುಂಬ ನನಗೆ ಅನ್ನದಾತ್ರೆ ಈ ಪುತ್ತೂರು ಜನ ಅಂತ ಹೇಳಬೇಕು. ಯಾಕೆಂದರೆ ಮೂಲ ನೋಡಿ, ನಾವು ಫಸ್ಟು ನಾನೊಬ್ಬ ಬಂದಿದ್ದು, ಕರೋನಾ ನಂತರ ಇತ್ತಲ್ಲ, ಆವಾಗ ತುಂಬ ಸಮಸ್ಯೆ ಆಯಿತು ಮಾರ್ಕೆಟ್ ಮಾಡೋಕ್ಕೆ ಹೋಗೋಕ್ಕೆ. ಆವಾಗ ನಾನು ಸಂಸಾರ ಸಮೇತ ಇಲ್ಲೇ ಬಂದು, ಈಗ ನಾವು ಆ್ಯಕ್ಚುಲಿ ಇಲ್ಲೇ ಇರೋದು ಪುತ್ತೂರಿನಲ್ಲೇ 8 ವರ್ಷ ಆಯಿತು. ಮಕ್ಕಳೆಲ್ಲ ಇಲ್ಲೇ ಓದೋದು, ನಮ್ಮ ಕುಟುಂಬ ಎಲ್ಲ ಇಲ್ಲೇ ಪುತ್ತೂರಿನಲ್ಲೇ ಇರೋದು. ಇಲ್ಲಿಂದ ಬಂದು ಫೋಟೋ ಫ್ರೇಮ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಅಂತ ಈ ಶಾಪ್? ನಮ್ಮದು ಆ್ಯಕ್ಚುಲಿ ಬೆಳಗ್ಗೆ 9:30ಕ್ಕೆ ಸ್ಟಾರ್ಟ್ ಆಗ್ತದೆ, ಇನ್ನು ಮ್ಯಾಕ್ಸಿಮಮ್ ಟೈಮ್ ಅಂದರೆ 7:30 ತನಕ ಇರ್ತದೆ ಸಂಜೆ. ಓಕೆ ಸರ್, ನಿಮ್ಮ ಪ್ರೀತಿಯ ಗ್ರಾಹಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನನ್ನ ಗ್ರಾಹಕರಿಗೆ ಅದೇ, ಪುತ್ತೂರಲ್ಲಿ ನನ್ನನ್ನು ಇವತ್ತರೆಗೂ ತುಂಬ ಇಲ್ಲಿ ತನಕ ಬೆಳೆಸಿದ್ದೀರಿ 15 ವರ್ಷ. ಇವತ್ತು ನಾನೇನಾದರೂ ಈ ಮಟ್ಟಕ್ಕೆ ಇಲ್ಲಿ ಒಂದು ಅಂಗಡಿ ಓಪನ್ ಮಾಡಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದರೆ ಈ ಪುತ್ತೂರು ಮತ್ತು ಸುತ್ತಮುತ್ತ ಭಾಗದ ಜನರೇ ನನಗೆ ಕಾರಣ. ಹಾಗಾಗಿ ಅವರು ಒಂಥರ ದೇವರಿದ್ದಂಗೆ. ಮಹಾಲಿಂಗೇಶ್ವರ ಸ್ವಾಮಿ ಒಂದು ಕಡೆ ದೇವರಾದರೆ, ಇಲ್ಲಿ ಜನನೂ ನನಗೆ ಒಂಥರ ದೇವ್ರ ಸಮಾನನೇ. ಯಾಕೆಂದರೆ ನನಗೆ ಇವತ್ತೇನಾದರೂ ನಾನು ಒಂದು 3 ಟೈಮ್ ಊಟ ಮಾಡಿ ನಿದ್ದೆ ಮಾಡ್ತೀನಿ, ಮಲಗ್ತೀನಿ ಅಂದರೆ ಅದಕ್ಕೆ ಮೂಲ ಕಾರಣವೇ ಅವರು. ಹಾಗೆ ಅವ್ರಿಗೆ ನಾನು ಋಣನ ತೀರ್ಸೋಕ್ಕಾಗಲ್ಲ, ನಿಜ ಹೇಳಬೇಕಾದ್ರೆ ಕಷ್ಟ ಆಗ್ತದೆ, ತುಂಬ ಭಾರ ಆಗ್ತದೆ ನನಗೆ ಅದು. ಸುಮಾರು ವರ್ಷಗಳ ಜರ್ನಿ ಸಕ್ಸಸ್ ಆಗಿ ನಡೆದಿದೆ. ಇನ್ನು ಮುಂದೆ ಕೂಡ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ, ನಿಮ್ಮ ಸೇವೆ ಗ್ರಾಹಕರಿಗೆ ಹೀಗೆ ಮುಂದುವರಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು. ತುಂಬ ಧನ್ಯವಾದ. ಮಹಾದೇವ್ ಸರ್ ಅವರ ಪುತ್ರಿ ಇದ್ದಾರೆ ಭಾಗ್ಯಲಕ್ಷ್ಮಿ ಅವರು, ಮಾತಾಡ್ಸೋಣ. ನಮಸ್ತೆ, ಹೇಗಿದ್ದೀರಾ? ಓಕೆ, ತಂದೆ ಮಾಡಿದಂತಹ ಬಿಸ್ನೆಸ್ ಸಕ್ಸಸ್ ಆಗಿ ನಡೀತಾ ಇದೆ, ನಿಮ್ಮ ಸಪೋರ್ಟ್ ಹೇಗಿದೆ ಅಂತ ತಂದೆಯವರಿಗೆ? ನಮ್ಮದು ತುಂಬ ಸಪೋರ್ಟ್ ಇದೆ. ಅಮ್ಮ ತಮ್ಮ ಮನೇಲಿ ಕಾಲೇಜ್ಗೆ ಹೋಗುವ ಮುಂಚೆ ಮಾಡಿಕೊಟ್ಟು ಹೋಗ್ತೇವೆ ಸ್ವಲ್ಪ ಹೆಲ್ಪ್. ಓಕೆ, ನೀವು ಕೂಡ ಈ ಫೀಲ್ಡ್ನಲ್ಲಿ ಇಂಟ್ರೆಸ್ಟ್ ಇದೆಯಾ ಹೇಗೆ ಅಂತ ಮುಂದೆ? ಇಲ್ಲ, ಹಾಗೆ ಹೆಲ್ಪ್ ಮಾಡ್ತಿರ್ತೇನೆ. ಡಿಸೈನ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಕ್ರಿಯೇಟಿವ್. ಓಕೆ, ನೀವು ಯಾವೆಲ್ಲ ಡಿಸೈನನ್ನು ಮಾಡ್ತೀರಾ ನೀವಾಗಿ ದೇವರ ಫೋಟೋದಲ್ಲಿ ಹೇಳೋದಾದ್ರೆ? ಸೈಡ್ ಡಿಸೈನ್ಸ್ ಮತ್ತು ಫ್ಲೋರಲ್ ವರ್ಕ್ಸ್, ಮೋಟಿವ್ಸ್. ಓಕೆ, ನಿಮ್ಮ ಪ್ರೀತಿಯ ದೇವರು ಅಂದರೆ ಯಾರು? ಸಾಯಿಬಾಬಾ. ನೀವು ಮಾಡಿದ್ದೀರಾ, ಟ್ರೈ ಮಾಡಿದ್ದೀರಾ ಸಾಯಿಬಾಬಾನ ಫೋಟೋ ಫ್ರೇಮ್ ಮಾಡೋದಕ್ಕೆ? ಡ್ರಾಯಿಂಗ್ ಮಾಡಿದ್ದೇನೆ. ಈ ಥರ ಸಿಲ್ವರ್ ಕೋಟೆಡ್ ಆಗಿರ್ಬೋದು, ಗೋಲ್ಡನ್ ಪ್ಲೇಟೆಡ್ ಆಗಿರ್ಬೋದು ಮಾಡುವಂಥ ಟ್ರೈ ಮಾಡಿದ್ದೀರಾ? ಹಾಂ, ಮಾಡಿದ್ದೀರಾ? ಓಕೆ, ಥ್ಯಾಂಕ್ ಯು. ಹತ್ತೂರ ಒಡೆಯ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರ ಫೋಟೋ ಫ್ರೇಮನ್ನು ನೋಡ್ತಾ ಇದ್ದೀರಾ. ಇದು ಗೋಲ್ಡ್ ಪ್ಲೇಟೆಡ್ ಆಗಿರುವಂತಹ ಮಹಾಲಿಂಗೇಶ್ವರ ದೇವರ ಫೋಟೋ ಫ್ರೇಮ್. ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇದು ಹ್ಯಾಂಡ್ ವರ್ಕಲ್ಲಿ ಮಾಡಿರುವಂಥದ್ದು. ಇದರ ಜೊತೆಗೇ ಈ ಫೋಟೋ ಸುಮಾರು 200 ವರ್ಷಗಳ ಬಾಳಿಕೆ ಬರುತ್ತೆ ಅನ್ನುವಂಥದ್ದು ಕೂಡ. ಹಾಗಾಗಿ ಇದು ತುಂಬಾ ಸ್ಪೆಷಲ್ ಆಗಿರುವಂಥದ್ದು. ನಮ್ಮ ಪುತ್ತೂರು ಭಾಗದ ಜನರಿಗೆ ಮಹಾಲಿಂಗೇಶ್ವರ ದೇವರು ಅಂತ ಹೇಳಿದರೆ ಅದೊಂದು ರೀತಿಯಾದಂತಹ ಪ್ರೀತಿನೇ ಬೇರೆ. ಹಾಗಾಗಿ ಮಹಾಲಿಂಗೇಶ್ವರ ದೇವರ ನಾಡಿನಲ್ಲಿಯೇ ಇದೀಗ ಇವರು ಶಾಪನ್ನು ಓಪನ್ ಮಾಡಿದ್ದಾರೆ. ಪುತ್ತೂರು ಅಂತ ಹೇಳಿದರೆ ನಮಗೆ ಕೂಡ ತುಂಬಾ ಸ್ಪೆಷಲ್ ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲಿಗೆ ನೀವು ಬಂದ್ರಿ ಅಂತ ಹೇಳಿದರೆ ಎಲ್ಲ ದೇವರ ಫೋಟೋಗಳು ಕೂಡ ಸಿಗ್ತಾ ಇರುವಂಥದ್ದು. ಇಲ್ಲಿನ ಮಾಲಕರಾಗಿರುವಂತಹ ಮಹಾದೇವ್ ಸರ್ ಕೂಡ ಹಾಗೇನೆ ಸುಮಾರು ವರ್ಷಗಳಿಂದ ಈ ಒಂದು ಫೀಲ್ಡ್ನಲ್ಲಿ ಇರುವಂಥದ್ದು. ಅದರ ಜೊತೆಗೇನೆ ದಕ್ಷಿಣ ಕನ್ನಡದಲ್ಲಿ ತುಂಬಾ ಬೇಡಿಕೆಯಲ್ಲಿ ಫೋಟೋ ಫ್ರೇಮ್ಗಳು ಸೇಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಪುತ್ತೂರಿನಲ್ಲಿ 1,00,000ಕ್ಕಿಂತಲೂ ಅಧಿಕ ಮಹಾಲಿಂಗೇಶ್ವರ ದೇವರ ಫೋಟೋಗಳು ಸೇಲ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ನಿಮಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಗಿಫ್ಟನ್ನು ಕೊಡಬೇಕು, ಯಾವುದೋ ಒಂದು ಶುಭ ಕಾರ್ಯ ಇದೆ ಅಂತ ಹೇಳಿದಾಗ ಗಿಫ್ಟನ್ನು ಕೊಡಬೇಕು ಅಂತ ಹೇಳಿದರೆ ಬೆಸ್ಟ್ ಪ್ಲೇಸ್, ಬೆಸ್ಟ್ ಗಿಫ್ಟ್ ಅಂತ ಹೇಳಿದರೆ ಅದು ಇಲ್ಲಿರುವಂಥ ದೇವರ ಫೋಟೋಗಳು. ಹಾಗಾಗಿ ನಿಮಗೆ ಯಾರಿಗಾದರೂ ಗಿಫ್ಟನ್ನು ಕೊಡಬೇಕು, ನಿಮ್ಮ ಮನೆಗೇನೆ ಫೋಟೋ ಫ್ರೇಮ್ಗಳು ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಇಲ್ಲಿಗೆ ಬಂದು ಇಲ್ಲಿಂದ ಫೋಟೋ ಫ್ರೇಮ್ಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.